ಕೋವಿಡ್-19 ಕಾರಣದಿಂದ ವಿಮಾನಯಾನ ರದ್ದಾದ ಹಿನ್ನೆಲೆಯಲ್ಲಿ ಊರಿಗೆ ಹೋಗಲು ಆಗದೆ ಸೌದಿ ಅರೇಬಿಯಾದಲ್ಲಿ ಸಂಕಷ್ಟದಲ್ಲಿದ್ದಂತಹ 187 ಕನ್ನಡಿಗರನ್ನ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ಸೌದಿ ಅರೇಬಿಯಾ ರಾಷ್ಟ್ರೀಯ ಸಮಿತಿ ವಿಶೇಷ ಚಾರ್ಟೆಡ್ ವಿಮಾನಯಾನ ಮೂಲಕ ಊರಿಗೆ ತಲುಪಿಸುವ ಕಾರ್ಯ ಮಾಡಿದೆ. ಇದರಲ್ಲಿ 20 ಗರ್ಭಿಣಿಯರು, ಸಣ್ಣ ಮಕ್ಕಳು ಸಹಿತ 36 ವಿಸಿಟಿಂಗ್ ವೀಸಾದಲ್ಲಿ ಸೌದಿಗೆ ಬಂದವರು, 73 ರೋಗಿಗಳು ಹಾಗೂ 58 ಪ್ರಯಾಣಿಕರು ಕೆಲಸವನ್ನ ಕಳೆದುಕೊಂಡವರಾಗಿದ್ದರು. ಪ್ರಯಾಣಿಕರಲ್ಲಿ ಒಬ್ಬರು ತೀರಾ ಅನಾರೋಗ್ಯದಿಂದಿದ್ದು ಅವರನ್ನ ಮಂಗಳೂರು ವಿಮಾನ ನಿಲ್ದಾಣದಿಂದ ಕೆಸಿಎಫ್ ಆಂಬ್ಯುಲೆನ್ಸ್ ಮೂಲಕ ನೇರವಾಗಿ ಆಸ್ಪತ್ರೆಗೆ ತಲುಪಿಸುವ ವ್ಯವಸ್ಥೆನ ಕೂಡ ಮಾಡಲಾಗಿತ್ತು. ಒಟ್ಟಿನಲ್ಲಿ ಯಾವುದೇ ತೊಂದರೆಗಳಿಲ್ಲದೆ ಎಲ್ಲರನ್ನ ಊರಿಗೆ ತಲುಪಿಸುವಲ್ಲಿ ಕೆಸಿಎಫ್ ಸೌದಿ ಅರೇಬಿಯಾ ರಾಷ್ಟ್ರೀಯ ಸಮಿತಿ ಯಶಸ್ವಿಯಾಗಿದೆ. ಸೌದಿ ಅರೇಬಿಯಾ ಏರ್ಪೋರ್ಟ್ನಿಂದ ಮಂಗಳೂರಿಗೆ 178 ಯಾತ್ರಿಕರನ್ನು ಕರೆಕೊಂಡು ಹೋಗುವಂತಹ ಚಾರ್ಟರ್ಡ್ ಫ್ಲೈಟ್ ವಿಮಾನವನ್ನು ವ್ಯವಸ್ಥೆ ನಾವು ಮಾಡಿದ್ದೇವೆ. ಇದರಲ್ಲಿ 20 ಪ್ರೆಗ್ನೆಂಟ್ ಮಹಿಳೆಯರಿದ್ದಾರೆ. ಅದೇ ರೀತಿ ಫೈನಲ್ ಎಕ್ಸಿಟ್ ಆಗಿ ಕೆಲಸವಿಲ್ಲದೆ ಪ್ರಾಬ್ಲಮ್ನಲ್ಲಿದ್ದಂಥ 59 ಜನರಿದ್ದಾರೆ. ಅದೇ ರೀತಿ ವಿಸಿಟಿಂಗ್ ವೀಸಾದಲ್ಲಿ ಬಂದು ಸಮಸ್ಯೆಗೊಳಗಾದವರು ಊರಿಗೆ ಹೋಗದೆ ಸಿಲುಕಿರುವಂಥದ್ದು 36 ಜನರಿದ್ದಾರೆ. ಅದೇ ರೀತಿ ಮೆಡಿಕಲ್ ಪ್ರಾಬ್ಲಮ್ನಲ್ಲಿ ಇಲ್ಲಿ ಚಿಕಿತ್ಸೆ ಪಡೆಯಲು ಆಗದೆ ಊರಿಗೆ ಹೇಗಾದರೂ ಹೋಗಿ ಮುಟ್ಟಬೇಕೆಂಬ ಪ್ರಾಬ್ಲಮ್ನಲ್ಲಿದ್ದವರು 73 ಇದ್ದಾರೆ. ಹೀಗೆ 178 ಪ್ಯಾಸೆಂಜರ್ ಪ್ಲಸ್ಸು 12 ಇನ್ಫ್ಯಾಂಟ್ಗಳು ಕೂಡ ಇದ್ದಾರೆ. ಇಂಥ ಎಲ್ಲ ಸಮಸ್ಯೆಗಳಿಗಾದವರನ್ನು ಮಾತ್ರ ನಾವು ಇಲ್ಲಿ ಸೆಲೆಕ್ಟ್ ಮಾಡಿ ನಾವು ಇವತ್ತು ಕಲಿಸ್ತಾ ಇದ್ದೇವೆ. ಈ ಕೆಸಿಎಫ್ ಚಾರ್ಟರ್ಡ್ ಫ್ಲೈಟಿಗೆ ನಮಗೆ ಎಲ್ಲ ರೀತಿಯಲ್ಲಿ ನಮಗೆ ಸಹಕಾರವನ್ನು ಕೊಟ್ಟಂತಹ ರೈಸ್ಕೋ ಕಂಪನಿ ಮತ್ತು ಅದರ ಮಾಲಕರಾದಂತಹ ರೈಸ್ಕೋ ಅಬೂಬಕರ್ ಹಾಜಿ ಅವರನ್ನು ನಾವು ಈಗ ಅಭಿನಂದಿಸ್ತಾ ಇದ್ದೇವೆ. Yet again, a very happy day for Mangalorean expatriates. There were many flights, repatriation flights to Mangalore, but the need was so much, demand was so much. Many people still were stranded and they wanted to get back. So Karnataka Cultural Foundation understood this and initiated this effort of arranging repatriation flights to Mangalore. Alhamdulillah, today we could send 178 passengers to Mangalore, and at this moment with gratitude I would like to mention the name of Abubakar Raisko, the Raisko Group chairman, for his cooperation and standing for all initiation.